ಕೃಷಿ ಭೂಮಿಯನ್ನು ನೋಡಲು ಬಂದಂತಹ ಫೋಟೋಗ್ರಾಫರ್ ಒಬ್ಬರನ್ನ ಸಂಬಂಧಿಕರೇ ಕೊಲೆ ಮಾಡಿ ಕಾಡಿನ ಮಧ್ಯೆ ಹೂತು ಹಾಕಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಮುಗುಳಿ ಎಂಬಲ್ಲಿ ನಡೆದಿದೆ. ಮೈಸೂರಿನ ಸುಬ್ರಹ್ಮಣ್ಯ ನಗರದ 58 ವರ್ಷದ ಜಗದೀಶ್ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ನವೆಂಬರ್ 17ರಂದು ಪುತ್ತೂರಿನ ಕುಂಜೂರು ಪಂಜ ಎಂಬಲ್ಲಿರುವಂತಹ ತನ್ನ ಕೃಷಿ ಭೂಮಿಯನ್ನು ನೋಡಲು ಮೈಸೂರಿನಿಂದ ಪುತ್ತೂರಿಗೆ ಬಂದಿದ್ದಂತಹ ಜಗದೀಶ್ ಹೆಣವಾಗಿ ಹೋಗಿದ್ರು. ಈ ಕೃಷಿ ಭೂಮಿಯನ್ನ ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿರುವಂತಹ ಮುಗುಳಿ ನಿವಾಸಿ ವಿಲಿಯರ್ಸ್ ಸುಬ್ಬಯ್ಯ ಅಲಿಯಾಸ್ ಬಾಲಕೃಷ್ಣ ರೈ ಎಂಬವರ ಜೊತೆ ಸೇರಿ ಸುಮಾರು 2.5 ಎಕರೆ ಜಾಗವನ್ನ ಖರೀದಿ ಮಾಡಿದ್ರು. ಈ ಜಾಗದ ಖರೀದಿಯ ಬಳಿಕ ಜಾಗವನ್ನ ನೋಂದಣಿ ಮಾಡಲು ಜಗದೀಶ್ ಸಂಬಂಧಿ ಬಾಲಕೃಷ್ಣ ರೈ ಹಿಂದೇಟನ್ನ ಹಾಕಿದ್ರು. ಪುತ್ತೂರಿನ ಆರ್ಯಪ್ಪು ಗ್ರಾಮದ ಕುಂಜೂರು ಪಂಜದಲ್ಲಿ ಜಮೀನನ್ನ ಖರೀದಿಸುವ ಜಗದೀಶ್ ಆ ಜಾಗದಲ್ಲಿಯೇ ಮನೆಯನ್ನ ನಿರ್ಮಿಸಿ ಪುತ್ತೂರಿನಲ್ಲೇ ಸೆಟಲ್ ಆಗಲು ತೀರ್ಮಾನವನ್ನ ಮಾಡಿದ್ರು. ಈ ನಡುವೆ ಈ ಜಾಗವನ್ನ ಜಗದೀಶ್ ರೈ ಅವರ ಗಮನಕ್ಕೆ ತಾರದೆ ಬಾಲಕೃಷ್ಣ ರೈ ತಮ್ಮ ಹೆಸರಿಗೆ ಮಾಡಿಕೊಂಡು ಮಾರಾಟ ಮಾಡಲು ತೀರ್ಮಾನವನ್ನ ಮಾಡಿದ್ರು. ಈ ವಿಚಾರದ ಬಗ್ಗೆ ಮಾತುಕತೆ ನಡೆಸಲು ಜಗದೀಶ್ ನವೆಂಬರ್ 17ರಂದು ಮೈಸೂರಿನಿಂದ ಪುತ್ತೂರಿಗೆ ಬಂದಿದ್ರು. ಪುತ್ತೂರಿಗೆ ಬಂದ ಬಳಿಕ ಜಗದೀಶ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಅನುಮಾನಗೊಂಡ ಜಗದೀಶ್ ಮನೆಯವರು ಮೈಸೂರಿನಲ್ಲಿ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡಿದ್ರು. ಈ ನಡುವೆ ಜಗದೀಶ್ ನಾಪತ್ತೆಯ ವಿಚಾರವಾಗಿ ಪೊಲೀಸರು ಬಾಲಕೃಷ್ಣ ರೈ ಅವರನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಆರೋಪಿ ಬಾಲಕೃಷ್ಣ ರೈ ಪೊಲೀಸರಿಗೆ ಜಗದೀಶ್ ನವೆಂಬರ್ 18ರಂದೇ ಮೈಸೂರಿಗೆ ವಾಪಸ್ ಹೋಗಿದ್ದಾರೆ ಹಾಗೂ ಅವರನ್ನ ಮಾರುತಿ ಓಮ್ನಿ ಕಾರ್ನಲ್ಲೇ ತಾನೇ ಸುಳ್ಯಕ್ಕೆ ಕಳುಹಿಸಿರುವುದಾಗಿ ಮಾಹಿತಿಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಜಗದೀಶ್ ಅವರ ಪತ್ತೆಗಾಗಿ ಶೋಧವನ್ನ ನಡೆಸಿದ್ರು. ಈ ನಡುವೆ ಆರೋಪಿ ಬಾಲಕೃಷ್ಣ ರೈ ನೀಡಿದ ಮಾಹಿತಿಯನ್ನ ಪರಿಶೀಲಿಸಿದ ಪೊಲೀಸರಿಗೆ ಆರೋಪಿಯು ಜಗದೀಶ್ ಅವರನ್ನ ಮಾರುತಿ ಓಮ್ನಿ ಕಾರ್ನಲ್ಲಿ ಸುಳ್ಯಕ್ಕೆ ಕಳುಹಿಸಿದ ಕುರಿತ ಯಾವುದೇ ಕುರುಹು ದೊರೆತಿಲ್ಲ. ಪುತ್ತೂರಿನ ಕಾವು ಎಂಬಲ್ಲಿ ಕಾರನ್ನ ನಿಲ್ಲಿಸಿ ಸುಳ್ಯಕ್ಕೆ ಕಳುಹಿಸಿದಾಗಿ ಹೇಳಿಕೆ ನೀಡಿರುವುದನ್ನ ಪರಿಶೀಲಿಸಿದ ಸ್ಥಳೀಯ ಪೊಲೀಸರು ಕಾವಿನ ಮಸೀದಿಯೊಂದರ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿದ ಸಂದರ್ಭದಲ್ಲಿ ಆರೋಪಿ ಹೇಳಿದ ಸಮಯದಲ್ಲಿ ಇಂತಹ ಯಾವುದೇ ಘಟನೆ ನಡೆದಿರುವುದು ಪೊಲೀಸರ ಗಮನಕ್ಕೆ ಬಂದಿದೆ. ಈ ಅನುಮಾನದ ಹಿನ್ನೆಲೆಯಲ್ಲಿ ಆರೋಪಿ ಬಾಲಕೃಷ್ಣ ರೈಯನ್ನ ಸೂಕ್ತ ತನಿಖೆಯನ್ನ ನಡೆಸಿದ ಸಂದರ್ಭದಲ್ಲಿ ಆರೋಪಿಯು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು ತನ್ನ ಮಗ ಹಾಗೂ ಇನ್ನೊಬ್ಬ ಯುವಕನ ಜೊತೆ ಸೇರಿಕೊಂಡು ಜಗದೀಶ್ ಅವರನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಾಲಕೃಷ್ಣ ರೈ ಮತ್ತು ಆತನ ಮಗ ಪ್ರಶಾಂತ್ ರೈ ಹಾಗೂ ಜೀವನ್ ಗೌಡ ಎನ್ನುವ ಮೂವರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಂಪ್ಯ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳು ಸುತ್ತಿಗೆಯಿಂದ ಜಗದೀಶ್ ತಲೆಗೆ ಹೊಡೆದು ಕೊಲೆ ನಡೆಸಿರುವಂತಹ ಸಾಧ್ಯತೆ ಇದ್ದು ಈ ಸಂಬಂಧ ಪೊಲೀಸರು ಕೊಲೆಗೆ ಬಳಸಿದಂತಹ ಮಾರಕಾಯುಧಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಲೆ ನಡೆಸಿದ ಬಳಿಕ ಆರೋಪಿಗಳು ಜಗದೀಶ್ ಶವವನ್ನ ಮುಗುಳಿ ರಕ್ಷಿತಾರಣ್ಯದಲ್ಲಿ ಮಣ್ಣಿನಲ್ಲಿ ಹೂತಿದ್ದು ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ರಾತ್ರೋರಾತ್ರಿ ಈ ಕೃತ್ಯವನ್ನು ನಡೆಸಿರುವಂತಹ ಸಾಧ್ಯತೆ ಇದೆ. ಜಗದೀಶ್ ಅವರನ್ನ ಕೊಲೆ ನಡೆಸಿದ ಬಳಿಕ ಆರೋಪಿಗಳು ಕೊಲೆಯ ಬಗ್ಗೆ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಜಗದೀಶ್ ಅವರ ಮೊಬೈಲ್ ಫೋನ್ ಅನ್ನ ನವೆಂಬರ್ 18ರಂದೇ ಜಗದೀಶ್ ಮನೆಯ ಪಕ್ಕದಲ್ಲಿ ಎಸೆದು ಹೋಗಿದ್ದು ಪೊಲೀಸರು ಮೊಬೈಲ್ನ ಲೊಕೇಶನ್ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಜಗದೀಶ್ ಮೊಬೈಲ್ ಮೈಸೂರಿನಲ್ಲಿ ಇರುವುದು ಬೆಳಕಿಗೆ ಬಂದಿದೆ. ಇದರಿಂದಾಗಿ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಮೊದಲಿಗೆ ಯಾವುದೇ ಸಂದೇಹವೂ ಬಂದಿರಲಿಲ್ಲ. ಪ್ರಮುಖ ಆರೋಪಿಯಾಗಿರುವ ಬಾಲಕೃಷ್ಣ ರೈ ಕೊಲೆಯಾದ ಜಗದೀಶ್ ಅವರ ದೂರದ ಸಂಬಂಧಿಯಾಗಿದ್ದು ಜಗದೀಶ್ ಅವರಿಂದ ನಿರಂತರ ಹಣವನ್ನ ಪಡೆದುಕೊಂಡು ವಂಚನೆಯನ್ನ ನಡೆಸ್ತಾ ಇದ್ದ ಎನ್ನುವ ಮಾಹಿತಿಯು ಇದೀಗ ಬೆಳಕಿಗೆ ಬಂದಿದೆ. ಅಲ್ಲದೆ ಆರೋಪಿ ಬಾಲಕೃಷ್ಣ ರೈ ಈ ಹಿಂದೆ ಊರಿನ ಕೃಷಿ ತೋಟದಿಂದ ಕೃಷಿ ಪಂಪ್ಗಳನ್ನ ಕದ್ದು ಮಾರಾಟ ಮಾಡ್ತಾ ಇದ್ದು ಈ ಕಾರಣಕ್ಕಾಗಿ ಆತನಿಗೆ ಊರಿನಲ್ಲಿ ವಿಲಿಯರ್ಸ್ ಸುಬ್ಬಯ್ಯ ಎನ್ನುವ ಅಡ್ಡ ಹೆಸರಲ್ಲೂ ಗುರುತಿಸಿಕೊಂಡಿದ್ರು. ಅವರು ನನಗೆ 17ನೇ ತಾರೀಕು ಸಿಕ್ಕಿದ್ರು. ನನ್ನ ಸ್ಟುಡಿಯೋದಲ್ಲಿ ಬಂದು ಕುಂತ್ಕೊಂಡು ನಾನು ಈ ರೀತಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಊರಿಗೆ ಅಂತ ಹೇಳಿದ್ರು. ಮತ್ತು ಅವ್ರು ಫೋನ್ ಮಾಡಿ ಅವ್ರ ಮಾವನಿಗೆ ಕೂಡ ಹೇಳಿದರು, ನಾನು ಬರ್ತಾ ಇದ್ದೀನಿ, ಒಬ್ಬನೇ ಬರ್ತಾ ಇದ್ದೀನಿ, ಬಸ್ಸಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅಚಾನಕ್ಕಾಗಿ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಡೇ 18ನೇ ತಾರೀಕು ಬೆಳಿಗ್ಗೆ ಅವರ ಶ್ರೀಮತಿ ಅವರು ಫೋನ್ ಮಾಡಿ, ಅಣ್ಣ ನಿಮ್ಗೇನಾದ್ರು ಫೋನ್ ಮಾಡಿದ್ರಾ ಏನು ಅಂತ ಕೇಳಿದ್ರು. ನನಗೆ 6 ಗಂಟೆಲಿ ಏನು ಫೋನ್ ಮಾಡ್ತೀವಿ ಏನಕ್ಕೆ ಏನು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಗಾಬರಿ ಆದೆ. ಆನಂತರ ಆಮೇಲೆ ಒಂದೊಂದಾಗಿ ಏನಾಗಿರ್ಬೋದು ಅಂತ ಹುಡ್ಕೊಂಡೋದಾಗ ಅವ್ರದ್ದು ಫುಟೇಜು ಮತ್ತು ಫೋನ್ ಕಾಲು ಇಲ್ಲಿಂದ ಕೂಡ ಪೊಲೀಸರು ಬಂದಿದ್ದರು. ನಾವು ಕೂಡ ಅಲ್ಲಿ ನಮ್ಮ ಪ್ರಯತ್ನ ಮೀರಿ
ನಮ್ಮ SP ಆಫೀಸು, ನಮ್ಮ ಕಮಿಷನರ್ ಆಫೀಸು ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡೋಕ್ಕೆ ಕೇಳಿದ್ವಿ. ಅವರು ಕೂಡ ಒಳ್ಳೆ ನೆರವು ಕೊಟ್ಟರು. ಅದಾದ ನಂತರ 2 ದಿನ ಆದಮೇಲೆ ಫೋನ್ ರಿಂಗ್ ಆಗೋದು ಮತ್ತು ಆಫ್ ಆಗೋದು. ನಾವು ಇದೊಂದು ಈ ಥರ ಆಗ್ತಿದ್ದಿಲ್ಲ ಅಂತ ಲೊಕೇಶನ್ ಟ್ರೇಸ್ ಮಾಡ್ಸೋಕ್ಕಲ್ಲಿ CDR ಅಂತ ಮಾಡ್ತಾರೆ ಪೊಲೀಸವರು. ಆ ಮುಖಾಂತರ ಮಾಡಿದಾಗ ಮೈಸೂರಿನ ಇವರ ಮನೆ ಸಮೀಪನೇ 2 ಕಿಲೋಮೀಟರ್ ಸರೌಂಡಲ್ಲೇ ಲೊಕೇಶನ್ ತೋರಿಸ್ತಾ ಇತ್ತು. ಸದ್ಯ ಆರೋಪಿಗಳಾದ ಬಾಲಕೃಷ್ಣ ರೈ, ಅವರ ಮಗ ಪ್ರಶಾಂತ್ ರೈ ಹಾಗೂ ಸ್ನೇಹಿತ ಜೀವನ್ ಗೌಡ ಪೊಲೀಸ್ ಬಂಧನದಲ್ಲಿ ಇದ್ದಾರೆ. ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ ಶೋಣವಾನಿ ನಿರ್ದೇಶನದಲ್ಲಿ ತನಿಖೆ ಮುಂದುವರೆದಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.